ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಶ್ರೀ ನಾರಾಯಣ ಗುರುದೇವ ರೈಲ್ವೆ ಸ್ಟೇಷನ್ ನಾಮಕರಣ ಮಾಡುವಂತೆ ಮಂಗಳೂರು ಪಾಲಿಕೆಯ ವಿಪಕ್ಷ ನಾಯಕರು ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ಈ ಬಗ್ಗೆ ಮಾತನಾಡಿದ ಪಾಲಿಕೆಯ ಸದಸ್ಯರಾದ ಶಶಿಧರ್ ಹೆಗ್ಡೆಯವರು ಮುಂದಿನ ಪರಿಷತ್ ಸಭೆಯಲ್ಲಿ ಸಾಮಾನ್ಯ ಸಭೆಗೆ ಗೊತ್ತುವಳಿ ಮಂಡನೆ ಬಗ್ಗೆ ಪ್ರತಿಪಕ್ಷದ ನಾಯಕರ ನೇತೃತ್ವದಲ್ಲಿ ಮನವಿಯನ್ನ ನೀಡಲಾಗಿದೆ. ಶ್ರೀ ನಾರಾಯಣ ಗುರುದೇವರು ದಾರ್ಶನಿಕರಾಗಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾಮಾಜಿಕ ಬದಲಾವಣೆಯನ್ನ ಮಾಡಿ ಶಿಕ್ಷಣಕ್ಕೆ ಮತ್ತು ಧಾರ್ಮಿಕತೆಗೆ ಹೆಚ್ಚು ಒತ್ತನ್ನ ನೀಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಾರಾಯಣ ಗುರುದೇವರ ಹೆಸರನ್ನ ಮಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಶಾಶ್ವತವಾಗಿ ಇಡಬೇಕು. ಈ ಬಗ್ಗೆ ಮುಂದಿನ ಪರಿಷತ್ ಸಭೆಯಲ್ಲಿ ಚರ್ಚೆ ಮಾಡಬೇಕಾಗಿದೆ ಎಂದು ಹೇಳಿದರು. ನಮ್ಮ ಸದಸ್ಯರೆಲ್ಲ ಸೇರಿ ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಇದಕ್ಕೆ ಒಂದು ಇತಿಹಾಸ ಇದೆ. ಯಾಕೆಂದ್ರೆ ರೈಲ್ವೆಯಲ್ಲಿ ನಮ್ಮ ರೈಲ್ವೆ ನಿಲ್ದಾಣ ಅಂದ್ರೆ ಕೇರಳದಿಂದ ಸಂಪರ್ಕ ಹೊಂದಿದಂತ ಮಂಗಳೂರು ರೈಲ್ವೆ ನಿಲ್ದಾಣದಲ್ಲಿ ನಾರಾಯಣ ಗುರುಸ್ವಾಮಿ ಅವರು ಮಂಗಳೂರಿಗೆ ಬಂದದ್ದು ರೈಲ್ವೆ. ಆದ್ರಿಂದಾಗಿ ಅವರು ಬಂದಂತ ನೆನಪು ಶಾಶ್ವತ ಆಗಿರ್ತಕ್ಕಂಥ ನಾರಾಯಣ ಗುರುದೇವರ ಹೆಸರು ಶಾಶ್ವತವಾಗಿರ್ತಕ್ಕಂಥ ಒಂದು ಗೊತ್ತುವಳಿಯನ್ನು ನಾವು ಕೊಟ್ಟಿದ್ದೇವೆ. ಮೇಯರ್ ಅವರು ಮುಂದಿನ ಪರಿಷತ್ ಸಭೆಗೆ ಮಂಡಿಸಿ ಈ ನಮ್ಮ ರೈಲ್ವೆ ನಿಲ್ದಾಣಕ್ಕೆ ನಾರಾಯಣ ಗುರುದೇವ ಹೆಸರನ್ನು ಇಡಬೇಕಾಗಿ ನಾವು ಕಾಂಗ್ರೆಸ್ ಪಕ್ಷದ ಪ್ರತಿಪಕ್ಷದ ಎಲ್ಲ ಸದಸ್ಯರು ಕೇಳಿಕೊಳ್ತಾ ಇದ್ದೇವೆ. ಅನಂತರ ಪಾಲಿಕೆಯ ಪ್ರತಿಪಕ್ಷದ ನಾಯಕ ಅಬ್ದುಲ್ ರವೂಫ್ ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಬಗ್ಗೆ ಅಪಾರ ಗೌರವ ಇರುವ ಕಾರಣ ಅವರ ಹೆಸರನ್ನ ಮಂಗಳೂರಿನ ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಇಡಬೇಕೆಂದು ನಮ್ಮ ಆಗ್ರಹ ಎಂದು ಹೇಳಿದರು. ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಂಗಳೂರಿಗೆ ಬಂದು ಗೋಕರ್ಣನಾಥ ದೇವಸ್ಥಾನವನ್ನು ಸ್ಥಾಪಿಸಿದಂಥ ಮಹಾನ್ ವ್ಯಕ್ತಿಗಳು, ಜಗದ್ಗುರು ಒಬ್ಬ ವ್ಯಕ್ತಿಗಳು. ಅವರ ವಿಶ್ವದಲ್ಲಿ ಅವರ ಬಗ್ಗೆ ಅಪಾರವಾದ ಗೌರವಗಳಿರುವುದ ಕಾರಣ ಅವರನ್ನು ಈ ಮಂಗಳೂರು ರೈಲ್ವೆ ನಿಲ್ದಾಣಕ್ಕೆ ಅವರ ನಾಮಕರಣ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಇವತ್ತು ಗೊತ್ತುವಳಿ ಮಂಡನೆ ಮಾಡಲಿಕ್ಕೆ ಮೇಯರ್ ಅವರಿಗೆ ಗೊತ್ತುವಳಿಯನ್ನು ಕೊಟ್ಟಿದ್ದೇವೆ. ಈ ಬಗ್ಗೆ ಮನವಿ ಸ್ವೀಕರಿಸಿದ ಪಾಲಿಕೆ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಈಗಾಗಲೇ ಪ್ರತಿಪಕ್ಷದ ಎಲ್ಲಾ ಸದಸ್ಯರು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಶ್ರೀನಾರಾಯಣ ಗುರುದೇವ ರೈಲ್ವೆ ಸ್ಟೇಷನ್ ಎಂದು ನಾಮಕರಣ ಮಾಡುವಂತೆ ಮನವಿಯನ್ನ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಚರ್ಚಿಸಿ ನಿರ್ಧಾರ ಮಾಡಲಾಗುವುದು ಎಂದು ಹೇಳಿದರು. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಶ್ರೀ ನಾರಾಯಣ ಗುರುದೇವ ರೈಲ್ವೆ ಸ್ಟೇಷನ್ ನಾಮಕರಣ ಮಾಡುವ ಬಗ್ಗೆ ನಿಜವಾಗಿಯೂ ಶ್ರೀ ನಾರಾಯಣ ಗುರು ಅವರು ಕೇರಳದಿಂದ ಬಂದವರು. ಇದಕ್ಕೊಂದು ಅರ್ಥ ಉಂಟು. ನಾನು ಇದರ ಬಗ್ಗೆ ಕೌನ್ಸಿಲಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ತೇನೆ. ಈ ಸಂದರ್ಭ ಕಾಂಗ್ರೆಸ್ ನಾಯಕರು ಅನಿಲ್ ಕುಮಾರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.